ಜೀವನವನ್ನ ಪ್ರೀತಿಸಿದವರಿಗೆ ಹಾಸ್ಯ ಮುಖ್ಯ. ನಗುವನ್ನ ಹಂಚಿಕೊಂಡು ಬದುಕುವುದೇ ಉತ್ತಮ ಬದುಕು. ಜೀವನದಲ್ಲಿ ಯಾವುದೇ ಕಷ್ಟ ಸುಖಗಳಿದ್ರೂ ಹಾಸ್ಯ ಆಶಾವಾದವನ್ನ ಕಲ್ಪಿಸುತ್ತದೆ ಎಂದು ಉಪನ್ಯಾಸಕಿ ಹಾಗೂ ಹಿರಿಯ ಹಾಸ್ಯ ಲೇಖಕಿ ಪ್ರೊಫೆಸರ್ ಭುವನೇಶ್ವರಿ ಹೆಗಡೆ ಹೇಳಿದ್ರು. ಕೃಷಿ ಸಜ್ಜನಿಕೆಯನ್ನ ಕಲ್ಪಿಸುತ್ತದೆ. ಪ್ರಕೃತಿ ನಡುವೆ ಇರುವವರಿಗೆ ಪ್ರಕೃತಿ ಪ್ರೀತಿ ಪ್ರೇಮವನ್ನ ಕಲ್ಪಿಸಿಕೊಡುತ್ತದೆ. ಕರಾವಳಿಯಲ್ಲಿ ಹಾಸ್ಯಕ್ಕೆ ಕನ್ನಡದ ಜೊತೆಗೆ ತುಳು ಭಾಷೆಯು ಮತ್ತಷ್ಟು ಗಟ್ಟಿತನವನ್ನ ಕೊಟ್ಟಿದೆ. ಜೀವನದಲ್ಲಿ ಹಾಸ್ಯ ಪ್ರಜ್ಞೆ ಇಲ್ಲದ ವ್ಯಕ್ತಿಗೆ ಸಮಾಜದಲ್ಲಿ ಯಾವುದೇ ಗೌರವ ಸಿಗಲು ಅಸಾಧ್ಯ. ಇಂದಿನ ಯುವ ಸಮುದಾಯ ಸಾಹಿತ್ಯದ ಮೂಲಕ ಕನ್ನಡವನ್ನ ಉಳಿಸಲು ಪಣತೊಡಬೇಕು ಎಂದು ಹೇಳಿದ್ರು. ಪುರಾಣದಿಂದ ಪ್ರಾರಂಭ ಮಾಡಿ ಒಳ್ಳೆಯ ಸಾಹಿತ್ಯವನ್ನು ನೀವು ಓದಿದರೆ ಇದು ಸರಿ, ಇದು ತಪ್ಪು, ಥಾಟ್ ಹ್ಯಾಕಿಂಗ್ ತೋರಿಸ್ತೀವಿ, ಇದು ಸರಿಯಾದ ಮಾರ್ಗ. ಓದದೇ ಇದ್ರೆ ಏನನ್ನು ಕಳ್ಕೊಳ್ತೀರಿ ನೀವು, ಆಗಲೇ ನಿಮ್ಮದು ಒಂದು ಶೂನ್ಯ ಆಗಿರುತ್ತೆ. ಆದ್ದರಿಂದ ಓದಿ ಅಂತ ನಾನು ಸಾಹಿತ್ಯ ಹಾಸ್ಯವನ್ನೇ ಓದಿ ಅಂತ ಹೇಳೋದಿಲ್ಲ. ಸಾಹಿತ್ಯವನ್ನು ಓದೋದ್ರ ಮೂಲಕ ನಿಮಗೆ ನಿಮ್ಮ ಜೀವನದಲ್ಲಿ ರೈಟ್ ರಾಂಗ್ ರೀಸನ್. ಕಾರ್ಯಕ್ರಮವನ್ನು ಸುಳ್ಯ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಅಧ್ಯಕ್ಷ ಡಾಕ್ಟರ್ ಕೆಬಿ ಚಿದಾನಂದ್ ಅವರು ಉದ್ಘಾಟಿಸಿ ಮಾತನಾಡಿ, ವೈದ್ಯಕೀಯ ರಂಗದಲ್ಲೂ ಕನ್ನಡ ತನ್ನದೇ ಆದ ಛಾಪನ್ನು ಮೂಡಿಸಿದೆ. ಸುಳ್ಯದಲ್ಲಿ ಕನ್ನಡ ಕ್ಲಬ್ ರಚನೆ ಮೂಲಕ ಇನ್ನಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಎಲ್ಲ ಕ್ಷೇತ್ರದಲ್ಲಿ ಬರಬೇಕು. ನಮ್ದು ಬರೀ 5th ಸ್ಟ್ಯಾಂಡರ್ಡ್ ಬಂದ ತಕ್ಷಣ ನಾವು ಗುರುತಿಸಬೇಕು, ಮೊದಲೇ ಗುರುತಿಸಬೇಕು. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಕೊನೆ ಗಳಿಗೆಲ್ಲ ಅವರು ಗುರುತಿಸ ಅಷ್ಟಾದ್ರೂ ನಮ್ಮ ಅವರ ಕೋರ್ಸ್ ಮುಗಿಲಿಕ್ಕೆ ಆಗಿತ್ತು. ಅದು ಕೂಡ ಅವರ ಆ ಕ್ಷೇತ್ರದಲ್ಲಿ ಅವರ ಅನುಭವ ಏನಿದೆ ಅದನ್ನೆಲ್ಲರೂ ಅನುಭವಿಸಿದಂತ ಆಗ್ಬೇಕು ಅಂತ ಹೇಳಿದ್ರೆ ಮೊದಲೇ ಗುರುತಿಸಲಿಕ್ಕೆ ಅವರು ಬಂದ ತಕ್ಷಣ ಫಸ್ಟ್ ಇಯರ್ನಿಂದ ಅವರಿಗೆ ಕಾರ್ಯಕ್ರಮಗಳನ್ನು ಹಾಕಿ ಅವರನ್ನು ಗುರುತಿಸುವ ಕ್ಷೇತ್ರ ಆಗುತ್ತೆ. ಮತ್ತೆ ಇನ್ನೊಂದೇನು ಹೇಳಿದ್ರೆ ಪ್ರತಿಯೊಂದು 5 ವಿದ್ಯಾರ್ಥಿ ಒಬ್ಬ ಶಿಕ್ಷಕನಂತೆ ಅವರು. ಅಧ್ಯಕ್ಷತೆಯನ್ನ ಸುಳ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಡಾಕ್ಟರ್ ಹರಪ್ರಸಾದ್ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ತಾಲೂಕು ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷೆ ಮೀನಾಕ್ಷಿ ಗೌಡ ಮೇರ್ಕಚಿ, ಸಾಹಿತ್ಯ ಪರಿಷತ್ನ ಜಿಲ್ಲಾ ಸದಸ್ಯೆ ಲೀಲಾ ದಾಮೋದರ್, ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಪೇರಾಲು, ತೇಜಸ್ವಿ ಕಡಪಳ, ಕೋಶಾಧಿಕಾರಿ ದಯಾನಂದ ಆಳ್ವ ಉಪಸ್ಥಿತರಿದ್ದರು. ಪದ್ಮನಾಭ, ವಿ4 ನ್ಯೂಸ್ 24/7 ಸುಳ್ಯ.